ಗುಡ್ ಮಾರ್ನಿಂಗ್ ವೆಸ್ಟೀಜ್. ಇವತ್ತು ನಾನು ವೆಸ್ಟೀಜ್ನ ಕನ್ಸಿಸ್ಟೆನ್ಸಿ ಆಫರ್ ನಿಮ್ಮ ಜೊತೆಗೆ ಶೇರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಲ್ದಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ, ಯಾಕಂದರೆ ವೆಸ್ಟೀಜ್ ರಿಲೇಟೆಡ್ ಹೊಸ ವಿಡಿಯೋಸ್ ನಾನು ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಕನ್ಸಿಸ್ಟೆನ್ಸಿ ಆಫರ್ನ ನಾವು ತಗೊಂಡ್ರೆ ನಮಗೆ ಅನೇಕ ಲಾಭಗಳು ಸಿಗುತ್ತೆ. ಈ ಆಫರ್ನ ನಾವು ಪಡಬೇಕಂದ್ರೆ ನಾವು ಪ್ರತಿ ತಿಂಗಳ 3600 ರೂಪಾಯಿಯಷ್ಟು ಶಾಪಿಂಗ್ ಮಾಡಬೇಕಾಗತ್ತೆ. ಅದರ ಬಿಲ್ ಬಂದ್ಬಿಟ್ಟು ನಮಗೆ 3000 ರೂಪಾಯಿಯಷ್ಟು ಆಗುತ್ತೆ. ಅಂದ್ರೆ ಇಲ್ಲಿ ನಮಗೆ ಮೊದಲನೇ ಸೇವಿಂಗ್ಸ್ ಆಗುತ್ತೆ 600 ರೂಪಾಯಿಯಷ್ಟು MRPಗೆ. ಅದರ ಜೋಡಿ ನಮಗೆ ಪ್ರತಿ ತಿಂಗಳ 10% ಫ್ರೀ ಪ್ರಾಡಕ್ಟ್ಸ್ ಅಂದ್ರೆ 3000 ರೂಪಾಯಿಗೆ ನಮಗೆ 300 ರೂಪಾಯಿಯಷ್ಟು ಫ್ರೀ ಪ್ರಾಡಕ್ಟ್ಸ್ ಸಿಗುತ್ತೆ. ಅದರ ಜೋಡಿಗೆ ನಮಗೆ 225 ರೂಪಾಯಿಯಷ್ಟು ಮಂತ್ಲಿ ಬೋನಸ್ ಅಂದ್ರೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂದ್ರೆ ನಾವು ಒಂದು ತಿಂಗಳದ ಟೋಟಲ್ ಸೇವಿಂಗ್ಸ್ ಅನ್ನ ನಾವು ಲೆಕ್ಕ ಹಾಕಿದ್ರೆ 600 ರೂಪಾಯಿ ಪ್ಲಸ್ 300 ರೂಪಾಯಿ ಪ್ಲಸ್ 225 ರೂಪಾಯಿ ಟೋಟಲ್ ಆಗತ್ತೆ 1125 ರೂಪಾಯಿ. ಅಂದ್ರೆ ನಮಗೆ ಒಂದು ತಿಂಗಳಿಗೆ 1125 ರೂಪಾಯಿಯಷ್ಟು ಸೇವಿಂಗ್ಸ್ ಆಗ್ತಾ ಇದೆ. ಈಗ ನಾವು ಇದೇ ತರ 3000 ರೂಪಾಯಿಯಷ್ಟು ಶಾಪಿಂಗ್ ಅನ್ನ ಕಂಟಿನ್ಯೂ 4 ತಿಂಗಳ ಮಾಡಿದ್ರೆ ನಾವು 12,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಅದೇ ತರ ನಾವು ಪ್ರತಿ ತಿಂಗಳ 1125 ರೂಪಾಯಿಯಷ್ಟು ಉಳಿಸ್ತಾ ಇದ್ದೀವಿ. ಅಂದ್ರೆ 4 ತಿಂಗಳಿಗೆ ನಮಗೆ 4500 ರೂಪಾಯಿಯಷ್ಟು ಉಳಿತಾ ಇದೆ. ಈಗ ನೀವು 5ನೇ ತಿಂಗಳ ಶಾಪಿಂಗಿಗೆ ಹೋದಾಗೆ ನಿಮ್ಮ ಕಡೆ ಪ್ರಾಡಕ್ಟ್ ವೋಚರ್ ಇರುತ್ತೆ. ಅದರಿಂದ ನೀವು 3000 ರೂಪಾಯಿಯಷ್ಟು ಪ್ರಾಡಕ್ಟ್ಸ್ ಅನ್ನ ಫ್ರೀ ಪರ್ಚೇಸ್ ಮಾಡಬಹುದು. ಅಂದ್ರೆ ಈಗ ನಮಗೆ ಟೋಟಲ್ ಸೇವಿಂಗ್ಸ್ ಆಗತ್ತೆ 7500 ರೂಪಾಯಿ. ಇಲ್ಲಿ ನಾವು 4 ತಿಂಗಳಿಗೆ 12,000 ರೂಪಾಯಿ ಖರ್ಚು ಮಾಡಿದ್ದೀವಿ ಮತ್ತೆ ನಾವು ಅದರ ಜೊತೆಗೆ 7500 ರೂಪಾಯಿಯಷ್ಟು ಉಳಿಸಿದ್ದೀವಿ, ಅಂದ್ರೆ ಸೇವಿಂಗ್ಸ್ ಮಾಡಿದ್ದೀವಿ. ಇದನ್ನು ನಾವು ಲೆಕ್ಕ ಹಾಕಿದ್ರೆ ನಮಗೆ 62.5% ಅಷ್ಟು ಸೇವಿಂಗ್ಸ್ ಆಗ್ತಾ ಇದೆ. ಅಂದ್ರೆ ನಮಗೆ 4 ತಿಂಗಳಿಗೆ 62% ಅಷ್ಟು ಲಾಭ ಆಗ್ತಾ ಇದೆ, ಸೇವಿಂಗ್ಸ್ ಆಗ್ತಾ ಇದೆ. ಡಿಯರ್ ಫ್ರೆಂಡ್ಸ್, ಇಲ್ಲಿ ನೀವು ಒಂದು ಪಾಯಿಂಟ್ ನೋಟ್ ಮಾಡಿ, ಏನಂದ್ರೆ ಈ ಕನ್ಸಿಸ್ಟೆನ್ಸಿ ಆಫರ್ ಅನ್ನು ನೀವು ಪಡಬೇಕಂದ್ರೆ ಪ್ರತಿ ತಿಂಗಳ 12ನೇ ತಾರೀಕು ಒಳಗಡೆನೆ ನೀವು ಶಾಪಿಂಗ್ ಮಾಡಬೇಕು. ಸೊ ಈಗ ನೀವು ನೋಡಿದ್ರಿ ಫ್ರೆಂಡ್ಸ್, ನಾವು ಕನ್ಸಿಸ್ಟೆನ್ಸಿ ಆಫರ್ ತಗೊಳ್ಳಿದ್ರೆ ನಮಗೆ ಎಷ್ಟು ದೊಡ್ಡ ಲಾಸ್ ಆಗುತ್ತೆ. ಅದಕ್ಕೆ ನಾನು ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ಗೆ ಸಜೆಸ್ಟ್ ಮಾಡ್ತೀನಿ, ನೀವು ಈ ಕನ್ಸಿಸ್ಟೆನ್ಸಿ ಆಫರ್ ಅನ್ನ ಪಡೆಯಿರಿ ಮತ್ತು ಇನ್ನೂ ಹೆಚ್ಚು ಲಾಭವನ್ನು ಪಡೆಯಿರಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಎಲ್ಲ ಟೀಮ್ ಮೆಂಬರ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. Thank you for watching, dear friends. Wish you wealth.